ಬಂಟ್ವಾಳ ತಾಲೂಕಿನಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದ ರೈತರು ಕಂಗಾಲಾಗಿದ್ದಾರೆ. ಜಿಲ್ಲೆಯಲ್ಲಿ ಹೆಚ್ಚಾಗಿ ಅಡಿಕೆ ಬೆಳೆಗಾರರಿದ್ದು ಧಾರಾಕಾರವಾಗಿ ಸುರಿಯುವ ಮಳೆಯಿಂದ ಅಡಿಕೆ ಬೆಳೆಗಾರನ ಒಣಗಲು ಹಾಕಿದಂತಹ ಅಡಿಕೆಯ ರಾಶಿ ಒದ್ದೆಯಾಗಿ ನಷ್ಟ ಉಂಟಾಗಿದೆ. ಅಡಿಕೆ ಬೆಳೆಯಲ್ಲಿ ಕನಿಷ್ಠ ಪಕ್ಷ 3 ಕೊಯ್ಲುಗಳಿದ್ದು 2 ಕೊಯ್ಲಿನ ಅಡಿಕೆಯ ರಾಶಿಗಳು ಸಂಪೂರ್ಣ ಮಳೆಗೆ ಒದ್ದೆಯಾಗಿದೆ. ನಿದ್ದೆಯ ಸಮಯವಾದ್ದರಿಂದ ಮುಂಜಾನೆ ಮೋಡ ಕವಿದ ವಾತಾವರಣ ಹೆಚ್ಚಿನ ಕೃಷಿಕರಿಗೆ ಗೊತ್ತಾಗದೆ ಅಡಿಕೆಯನ್ನ ಸುರಕ್ಷಿತವಾಗಿಡಲು ಸಾಧ್ಯವಾಗಲಿಲ್ಲ. ಮುಂಜಾನೆಯಿಂದಲೇ ಮೋಡ ಕವಿದ ವಾತಾವರಣ ಇತ್ತು. ಸುಮಾರು 7 ಗಂಟೆಯ ಹೊತ್ತಿಗೆ ಮಳೆ ಆರಂಭವಾಗಿದೆ. ಸುಮಾರು 1.5 ತಾಸುಗಳವರೆಗೆ ಮಳೆ ಒಂದೇ ಸಮನೆ ಸುರಿದಿದ್ದು ತೋಡುಗಳಲ್ಲಿ ನೀರು ಹರಿದು ಹೋಗಿದೆ. ತುಳುಭಾಷೆಯಲ್ಲಿ ಮಾಯಿ ತಿಂಗಳಲ್ಲಿ ಮಳೆ ಬಂದರೆ ಬೆಳೆ ಜಾಸ್ತಿ ಆಗುತ್ತೆ ಎಂಬುದು ಹಿರಿಯರ ನಂಬಿಕೆ. ಕಳೆದ ಕೆಲ ದಿನಗಳಿಂದ ಸೆಕೆ ಹೆಚ್ಚು ಇದ್ದು ಸಹಜವಾಗಿಯೇ ಮಳೆ ಸುರಿದಿದೆ ಎನ್ನಲಾಗಿದೆ.